ಕೆಲವು ಹಾಸ್ಯ ಪ್ರಸಂಗಗಳನ್ನ, ಯಾಕಂದ್ರೆ ಪ್ರೊಫೆಸರ್ ಸಾಮಾನ್ಯವಾಗಿ ಬಹಳ ಗಂಭೀರ ಅಂತಲ್ಲ, ಬಹಳ ಗಂಭೀರ, ನಗುವುದೇ ಇಲ್ಲ ಅಂತ. ನಾನು ಅವರು ನಕ್ಕದ್ದು ತಮಾಷೆಯ ಸಂಗತಿಗಳು. ಒಂದು ಪ್ರಸಂಗದ ಮಾತನ್ನು ಮುಗಿಸ್ತೇನೆ, ಒಂದು ಸಲ ಅವರ ಬಗ್ಗೆ ಬರಲಿ ಅಂತ. ಒಂದೇ ನಿಮಿಷ. ಅದೇನು ಅಂದ್ರೆ, ನಾವು ಕೋಳಿ ಪದಾರ್ಥ ಮಾಡುವಾಗ ನೀರುಳ್ಳಿ ಹುಡ್ಕೊಂಡು ಹೋದ ಪ್ರಸಂಗ. ವಾರ ವಾರ ಕೋಳಿ ಮಾಡುದು, ಕೋಳಿ ಅಂದ್ರೆ ಅವರೇ ಮಾಡುದು, ನೀವು ಕರೀರಿ ಎಂಜೋಡು ಕೋಳಿ ಮಾಂಸ ತಂದಾಗದಲ್ಲಿ ಅದನ್ನು ನಾನು ಮಾಡ್ತೇನೆ, ನೀವು ನಿಮ್ಮ ಕೆಲಸ ಮಾಡಿ, ಅನೇಕ ಕೆಲಸ ಬರೀ ಕೆಲಸ. ಆಗ ಒಂದು ದಿವಸ ಮಾಡುವಾಗ ನೀರುಳ್ಳಿ ಇಲ್ಲ, ಅದು ರಜೆ. ಅದು ಎಂದು ವಿಶೇಷ, ಯಾವ ಮಾಲ್ ಅಂಗಡಿ ಎಲ್ಲ ಹೋಗುವ ತರುವ ಅಂತೇಳಿ ಹೋದೆವು. ಹೋದ್ರೆ ನಿಮಗೆ ನೀರುಳ್ಳಿಯಲ್ಲಿ ಫಿನಿಶ್ ಭಾಷೆ ಹೇಳುವುದು ಗೊತ್ತಿಲ್ಲ, ಆಯ್ತಾ? ಆನಿಯನ್ ಅಂತ ಒಂದು ಗೊತ್ತಿದೆ, ಅದನ್ನು ಹೇಳಿ ಆಯ್ತು. ಆಮೇಲೆ ಚಿಕನ್ ಅಂತ ಹೇಳಿ ಆಯ್ತು, ಎಲ್ಲ ಹೇಳಿ ಆದ್ರೂ ಕೂಡ ಅದು ಇಂಥದ್ದು ಬೇಕು ಅಂತ. ಕೊನೆಗೆ ಇವರು ನೀರುಳ್ಳಿ ಸುಲಿಯುವ ಚಿತ್ರ ಮಾಡಿದ್ರು, ಹೀಗೆ ಹೀಗೆಲ್ಲ ಹೀಗೆ ಹೇಳಿ ಗೊತ್ತಾಗ ಅವರದ್ದೇ ಒಂದು ಆ ಇಡೀ ನೀರುಳ್ಳಿ ಮತ್ತು ಅದನ್ನು ಸುಲಿಯುವ ಕ್ರಮದಲ್ಲಿ ವಿನ್ಯಾಸ. ಪುಣ್ಯಾತ್ಮನಿಗೆ ಅದು ಗೊತ್ತಾಗದು, ಹೇಗೆ ಗೊತ್ತಾಗುವುದಕ್ಕೆ ಬೇಕಲ್ಲ. ಏನ್ ಮಾಡ್ತು, ನೀರುಳ್ಳಿ ಸಿಗಲಿಲ್ಲ. ನನಗೆ ಬಂದೆವು, ಕೊನೆ ಒಂದು ಸಣ್ಣ ಸಮಾವೇಶ, ನೀರುಳ್ಳಿ ಹಾಕದೆ ಮಾಡಿದರೆ ಹೇಗೆ ನೀರುಳ್ಳಿಯು ಗೊತ್ತಿಲ್ಲ, ಇಷ್ಟರೊಳಗೆ ಮಾಡಿದರೆ ನಾವು ಬೇರೆ ಗೊತ್ತದಿಲ್ಲ ಅಂತ ಹೇಳಿಕೊಂಡು ಕೊನೆಗೆ ಅವತ್ತು ಬಹಳ ವಿಸ್ತಾರವಾಗಿದೆ ಸನ್ನಿವೇಶ. ಚಿಕನ್ ಪದಾರ್ಥ ಮಾಡಿ ಹೊಗೆ ಬಂದು ಮನೆ ಬಿಟ್ಟು ಓಡಿದ್ದು ಇವರು ಕುದಿಸುವ ರಪಾಟೆಯಲ್ಲಿ, ಅಲ್ಲಿ ಕೂಡಲೇ ಸೈರನ್ ಬರ್ತಾರೆ. ಇವರು ಕುದಿಸುವುದಲ್ಲಿದೆ ಸರ್, ಸೈರನ್ ಬರ್ತಾರೆ ಅಂತ ಅಲ್ಲಿ ಓಡಿ. ಇವರಿಗೆ ಚಿಂತೆ ಮನೆಯದಲ್ಲ, ಚಿಕನ್ ಇದ್ದೆ. ನಮಗೆ ನಮ್ಮ ಪಾಸ್ಪೋರ್ಟ್ ಪುಸ್ತಕ ಅದೆಲ್ಲ ಅವರು ಇದು ಬಿಟ್ಟು ಓಡಿತಲ್ಲ ಅಂತ. ಇಂಥ ಕಥೆಗಳೆಲ್ಲ ನಾನು ಮತ್ತು ಅವರು ಹಾಡಿದ್ದು ನಂಬ್ತೀರ ನೀವು? ಹಾಡ್ತಾರೆ ನಂಬ್ತೀರಲ್ಲಿ? 41 ವರ್ಷ ಆಗ್ತದೆ, ಅವರೇ ಹಾಡ್ತಾರೆ ಅಂತಂದ್ರೆ ಜನ ಹೇಳಿದ್ದೀರಿ, ಯಾವಾಗ ಹಾಡೋದು ಹೇಳ್ತೀರಾ? ಸಿನ್ನಡಲ್ಲಿ ಹಾಡಿದ್ದೆ ಅಂತದ್ದು ಸಂಜೆ, ಅದು ವಿಶೇಷ ಪಾಠ ಎಲ್ಲ ಇತ್ತು. ಹಾಗೆ ಫೆಲೋಶಿಪ್ ಅಂತ ಅಂದ್ರೆ ಯಾವುದು ಏದಬಲ್ಲ ಮಗದೂಜಿ ಕೆಂಪಾಯಿರ, ಅದರ ಅಭಿನಯ ಏನು, ಆ ಕೆಂಪಾಯಿರ ಬರುವ ಅಭಿನಯ ಎಲ್ಲ ಹೀಗೆ ಅವರನ್ನ ಬಹಳ ಚಂದ. ಹೀಗೆ ಒಬ್ಬ ಹಾಡುಗಾರ, ಒಬ್ಬ ಅಭಿನಯ, ಎಲ್ಲ ಪ್ರವೃತ್ತಿಗಳು ಇರುವಂತಹ, ಆದ್ರೆ ಶೈಕ್ಷಣಿಕ ಒಡನಾಟ ಬಹಳ ಗಂಭೀರವಾದದ್ದು ಎನ್ನುವುದನ್ನ ಈ ಒಡನಾಟದ ನೆನಪುಗಳು ಈ ಪುಸ್ತಕ ಹಂಚಿಕೊಡುತ್ತದೆ. ಬಹುಶಃ ಸ್ವಲ್ಪ ಆದರೂ ಎಚ್ಚೆತ್ತುಕೊಂಡಿದ್ದೇನೆ, ಗೊತ್ತಿದೆ ನನಗೆ. ಈಗ ಎದುರು ಕೂತದ್ದೇ ನನಗೆ ಈ ಬಹುಶಃ ಇವತ್ತಿನ ಅವರು ಒಪ್ಪದಿರಲಿ, 75 ವರ್ಷ ತುಂಬಿದೆ ಒಂದು 8ನೇ ತಾರೀಕಿಗೆ. ಇದು 75ನೇ ವರ್ಷಕ್ಕೆ ನಾವು ಎಲ್ಲರೂ ಸೇರಿ ನಮ್ಮ ವಿದ್ಯಾರ್ಥಿ, ನಾನೆಲ್ಲ ಮಾತಾಡಿದ್ದು ನಿಮ್ಮ ಪರವಾಗಿ, ಎಲ್ಲ ವಿದ್ಯಾರ್ಥಿಗಳ ಪರವಾಗಿ ನಾನು ಮಾತನಾಡಿದ್ದು. ಹಾಗೆ ನನ್ನ ಎಲ್ಲ ಮಾತುಗಳಿಗೆ ನಿಮ್ಮ ಸಹಮತಿ ಇದೆ ಅಂತ ನಾನು ಭಾವಿಸಿಕೊಂಡು ನಿಮ್ಮೆಲ್ಲರ ಪರವಾಗಿ ಬೇಕಾದರೆ ಒಂದು ಎದ್ದು ನಿಂತು ಅವರಿಗೆ ಒಂದು ಗೌರವವನ್ನು ಸೂಚಿಸಿಕೊಂಡು ಪ್ರೀತಿಯ ಶಿಷ್ಯರಾಗಿ, ಸಹೋದ್ಯೋಗಿಯಾಗಿ, ಆಪ್ತ ವರ್ಗದಲ್ಲಿ ಗುರುತಿಸಿಕೊಂಡಿರುವ ಚಿನ್ನಪ್ಪಗೌಡರು ಅರ್ಧ ಗಂಟೆ 1 ಗಂಟೆ ಎಲ್ಲ ಇಡೀ ದಿನ ಬೇಕಾದ್ರೆ ಮಾತಾಡಿದ್ರು ಸ್ವಾರಸ್ಯವಾಗಿರುತ್ತೆ, ಅರ್ಥಪೂರ್ಣನು. ಆದರೂ ಸಂಯೋಜಕರ ದೃಷ್ಟಿಯಿಂದ ನಮ್ಮ ಕಾಲಮಿತಿ ಇರೋದ್ರಿಂದ ಅನಿವಾರ್ಯವಾಗಿ ನಾವು ಇಲ್ಲಿ ನಿಲ್ಲಿಸ್ಕೊಳ್ಬೇಕಾಗಿದೆ. ಸರ್, ನಿಮಗೆ ಕೃತಜ್ಞತೆಗಳು. ಸಣ್ಣ ಬದಲಾವಣೆ, ಇದರ ಕಾರ್ಯಕ್ರಮದ ಅಧ್ಯಕ್ಷರು ಅನ್ಯ ಕಾರ್ಯ ನಿಮಿತ್ತ ಹೋಗಬೇಕಾಗಿರೋದ್ರಿಂದ ಈಗ ಆರಂಭದಲ್ಲಿ ಅವರು. ಎಲ್ಲರಿಗೂ ನಮಸ್ಕಾರಗಳು. ಪ್ರೊಫೆಸರ್ ವಿವೇಕರೈ, ಪ್ರೊಫೆಸರ್ ತೇಜಸ್ವಿ ಕಟ್ಟಿಮನಿ, ಚಿನ್ನಪ್ಪಗೌಡ, ಕೇಳಿಸ್ಬೋದು, ಇದ್ದಿದ್ದರೂ ಕೇಳಿಸ್ಬೋದು. ಡಾಕ್ಟರ್ ರೇಖಾ ಬನ್ನಾಡಿ, ಪ್ರೊಫೆಸರ್ ಜನಾರ್ದನ್, ಡಾಕ್ಟರ್ ಇಸ್ಮಾಯಿಲ್, ಎಲ್ಲ ಇಲ್ಲಿ ಸೇರಿದ ಹಿರಿಯರು ಕಿರಿಯರು. ಅಲ್ಲಿ ಹೇಳಿದ್ರು ರಾಜಕಾರಣಿಗಳು ಸಾಹಿತಿಗಳಿಗೆ ಮೈಕೆ ಸಿಕ್ಕಿದರೆ ಬಿಡುವುದಿಲ್ಲ. ಬಟ್ ನನಗೆ ಪ್ರೊಫೆಸರ್ ವಿವೇಕರೇ ಒಂದು ತಿಂಗಳ ಮುಂಚೆ ಹೇಳಿದರು, ಇಂಥ ಒಂದು ಫಂಕ್ಷನ್ ಇದೆ, ನೀವು ಬರಬೇಕಾಗಿ. ಐ ಆಮ್ ರಿಯಲಿ ಕನ್ಫ್ಯೂಸ್ಡ್. ನನಗೂ ಈ ಪುಸ್ತಕ ಪಡೆಗಳಿಗೆ ಸಂಬಂಧ ಬಹಳ ಆಗಿ ಮಾಡಿದೆ. ಅವರು ಹೇಳಿದ ಅದಲ್ಲ, ಇದೊಂದು ಸಂದರ್ಭದಲ್ಲಿ ನೀವು ಬರಬೇಕು, ನಮ್ಮ ಒಡನಾಟ ಒಂದು ಲಾಸ್ಟ್ 51 years
ಅದು ಹೇಳಿದೆ, ನನ್ನ ನಾಲೆಜ್ ಆಫ್ ಸಾಹಿತ್ಯ ಇಸ್ ನಿಲ್. ಗದಾಯಿಂದ ಉತ್ತರ ರಾಮಾಯಣ ಅದನ್ನು ನನಗೆ ಓದಿ ಕರೆಕ್ಟ್ ನೆನಪಿದೆ, ದುರ್ಯೋಧನ ಭೀಮನು. ಅದರ ನಂತರದಲ್ಲಿ ಕನ್ನಡದಲ್ಲಿ ಸಾಹಿತ್ಯದಲ್ಲಿ ಇಲ್ಲಿ ಯಾವ ಅಪರ್ಚುನಿಟಿ ಇರಲಿಲ್ಲ, ಬಿಕಾಸ್ ಜೀವವಿಜ್ಞಾನ. ಅಲ್ಲದೆ PUC, SLC, PUC, DSC ಅಲ್ಲಿ ಕನ್ನಡ ಮಾತಾಡಲಿಕ್ಕೆ, ಭಾಷಣ ಮಾಡಲಿಕ್ಕೆ ಬಹಳ ಸಂದರ್ಭ ಸಿಕ್ಕಿತ್ತು. ಬೆಂಗಳೂರಿಗೆ MSc ಮಾಡ್ಲಿಕ್ಕೆ ಹೋಗಿ, PhD ಮಾಡ್ಲಿಕ್ಕೆ ಹೋಗಿ, ಎಲ್ಲೆಲ್ಲಿ ಓದಿಕೊಂಡು ಮತ್ತು ಅಪರ್ಚುನಿಟಿ ಇಲ್ಲ. ಆ್ಯಂಡ್ ಟೀಚಿಂಗ್ ಇಂಗ್ಲಿಷ್ ಮೀಡಿಯಂ ಥ್ರೂಔಟ್ ದಿ ವರ್ಲ್ಡ್. ಇಡೀ ಇಂಡಿಯಾದಲ್ಲಿ ಎಲ್ಲಾ ಕಡೆ ನಾನು ನ್ಯಾಕ್ ಅಧ್ಯಕ್ಷರಾಗಿ ಇತರ ವಿಷಯಗಳಿಗೆ ಹೋಗಿದ್ದೆ. ಅಲ್ಲಿ ಕೂಡ ಇಂಗ್ಲಿಷೇ, ಅಥವಾ ಉಳಿದವರು ಹಿಂದಿ ಮಾತಾಡ್ತಾರೆ, ನಮಗೆ ಹಿಂದಿ ಮಾತಾಡಲಿಕ್ಕೆ ಬರುವುದಿಲ್ಲ. ಅಂಡ್ ಎರಡು ಕಡೆ ವೈಸ್ ಚಾನ್ಸಲರ್ ಆದಾಗ ಅಲ್ಲಿ ಕೂಡ ಮಲಯಾಳ ಬರುವುದಿಲ್ಲ, ಸೊ ಅಲ್ಲಿ ಇಂಗ್ಲಿಷ್ ಆಯ್ತು. ಸೊ ನಾನು ಪ್ರೊಫೆಸರ್ ಹೇಳಿದ್ರೆ, ನಾನು ಒಂದು ಈ ಕಾಲ ಇಷ್ಟಿಷ್ಟು ದೊಡ್ಡ ಕನ್ನಡ ಸಾಹಿತ್ಯ ನಾ ಎಂತ ಮಾತಾಡಬೇಕಾಗಿ ಅವ್ರು ಹೇಳಿದ್, ನೀವು